रोड मंतने ನನ್ನ ಹೆಸರು ಚಿದಾನಂದ್ ಬೀರಿಗ ಅಂತ ಹೇಳಿ. ಈ ಭಾಗದಲ್ಲಿ ಸುಮಾರು ಒಂದು 30 ವರ್ಷಗಳಿಂದ ನಾನು ಇಲ್ಲಿ ವಾಸಿಸ್ತಾ ಇದ್ದೇನೆ. ಸುಮಾರು ವರ್ಷಗಳಿಂದ ಈ ಜಾಗದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಬೇಕು, ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಬೇಡಿಕೆ ಇತ್ತು. ಆದರೆ ಕೆಲವು ವರ್ಷಗಳಿಂದ ಮಾಡುವಂಥ ಪ್ರಯತ್ನ ಮಾಡಿದರು, ಅದಕ್ಕೆ ಕೆಲವು ರೀತಿಯಲ್ಲಿ ಅಡ್ಡ ಬರ್ತಾ ಇದ್ರು. ಹಾಗೆ ಇಲ್ಲಿನ ಯುವಕರ ಬಗ್ಗೆ ಪತ್ರಿಕೆ ಮಾಧ್ಯಮಗಳಲ್ಲಿ ಅನಾವಶ್ಯಕವಾಗಿ ಹುಡುಗಿಯರಿಗೆ ತೊಂದರೆ ಕೊಡ್ತಾರೆ ಅನ್ನೋ ಎಲ್ಲ ಇದನ್ನು ಬರೆದಿದ್ರು ಪೇಪರಲ್ಲಿ. ಆ ಸಂದರ್ಭದಲ್ಲೂ ನಾವು ಈ ವಿಚಾರಕ್ಕೆ ನಾವು ಮಾತಾಡಲಿಲ್ಲ. ಆದರೆ ಈ ಬಾರಿ ನಮಗೆ ಬಸ್ ಸ್ಟ್ಯಾಂಡನ್ನು ಮಾಡಿಕೊಡಲೇಬೇಕನ್ನೋ ಪ್ರಯತ್ನದಲ್ಲಿ ನಾವು ಇವಾಗ ಇಲ್ಲಿ ಎಲ್ಲ ಸೇರಿದ್ದೇವೆ. ಹಾಗೆ ಮಾಡಿಕೊಡ್ತೇವೆ ಅನ್ನೋ ಭರವಸೆಯನ್ನು ಈ ಭಾಗದ ಇಂಜಿನಿಯರ್ಗಳು ಹೇಳಿದ್ದಾರೆ, ಹಾಗೂ ಶಾಸಕರಲ್ಲೂ ಮನವಿ ಮಾಡಿದ್ದೆ, ಅವರು ಹೇಳಿದ್ದಾರೆ. ಹಾಗೂ ತಹಶೀಲ್ದಾರು ಈ ಸ್ಥಳಕ್ಕೆ ಭೇಟಿ ನೀಡಿ ಈ ಸಂದರ್ಭದಲ್ಲಿ ನಮಗೆ ಸಹಕರಿಸಿದ್ದಾರೆ. ಹಾಗೂ ಗ್ರಾಮ ಪಂಚಾಯತ್ PDO ಹಾಗೂ ಅಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಸಹಕರಿಸಿ ಬಸ್ ಸ್ಟ್ಯಾಂಡನ್ನು ಕೊಡ್ತೇವೆ ಅನ್ನೋ ಭರವಸೆಯಲ್ಲಿ ನಾವಿದ್ದೇವೆ ಈಗ.